ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನು ಕೇಳುತ್ತಿರುವ ಎಲ್ಲ ಕೇಳುಗರಿಗೂ ನಮಸ್ಕಾರ. ಈ ದಿನದ ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ 265. ನಾನು ನಿಮ್ಮೊಂದಿಗೆ ಕರುಣಾಕರ ಬೆಳಕೋರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ತೂರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ಕಗ್ಗವನ್ನು ಕೇಳಿ ಬರೋಣ. ವಿಧಿಯ ಹೊರೆಗಳನ್ನು ತಪ್ಪಿಸಿಕೊಡುವನೆಲ್ಲಿಹನು, ಬೆದರಿಕೆಯ ನದರಿಂದ ನೀಗಿಪನು ಸಖನು. ವಿಧಿಯ ಹೊರೆಗಳನ್ನು ತಪ್ಪಿಸಿಕೊಡುವನೆಲ್ಲಿಹನು, ಬೆದರಿಕೆಯ ನದರಿಂದ ನೀಗಿಪನು ಸಖನು. ಎದೆಯನು ಕಾಗಿ ಸಾನಿಸುಬೆನ್ನ ತುಟಿಯ ಬಿಗಿ ವಿಧಿಯ ಗಸನೀಂ ಕತ್ತೆ ಮಂಕುತಿಮ್ಮ. ವಿಧಿಯ ಗಸನೀಂ ಕತ್ತೆ ಮಂಕುತಿಮ್ಮ. ಪ್ರಿಯರೇ, ಈ ಭೂಮಿಯ ಮೇಲೆ ಹುಟ್ಟಿರುವ ಪ್ರತಿಯೊಂದು ವಸ್ತು ಜೀವಿಗಳು ಕೂಡ ಭಗವಂತನ ವಿಧಿಯ ಹೊರೆಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ವಿಧಿಯು ವಿಧಿಸುವ ಕಷ್ಟ ಸುಖಗಳ ಸರ್ವ ಕಾರ್ಯಗಳನ್ನು ಅನುಭವಿಸಿಯೇ ತೀರಬೇಕು, ಅನ್ಯಥಾ ಮಾರ್ಗವಿಲ್ಲ. ಪಾಲಿಗೆ ಬಂದಿದ್ದು ಪಂಚಾಮೃತವೆಂದು ತಿಳಿದು ಆನಂದದಿಂದ ಅನುಭವಿಸಬೇಕು. ನಮ್ಮ ಜೀವನದಲ್ಲಿ ವಿಧಿಯಾಗಿ ಹೊರೆಗಳನ್ನು ಹೊರಿಸುವವನು ಮತ್ತು ಅದನ್ನು ಹೋಗಲಾಡಿಸುವ ಆ ವಿಧಿಯನ್ನು ನಮ್ಮ ಸ್ನೇಹಿತನೆಂದು ತಿಳಿಯಬೇಕು. ಜೀವನದಲ್ಲಿ ಬರುವ ಕಷ್ಟ ನಷ್ಟಗಳ ಬಗ್ಗೆ, ಸುಖ ದುಃಖದ ಬಗ್ಗೆ ಮರು ಮಾತನಾಡದೆ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು, ಎದೆಯನ್ನು ಕಬ್ಬಿಣದಂತೆ ಗಟ್ಟಿ ಮಾಡಿಕೊಂಡು ಬರುವ ಸಮಸ್ಯೆಗಳನ್ನು ಎದುರಿಸಬೇಕು. ಬಂಧುಗಳೇ, ಇಲ್ಲಿ ವಿಧಿಯನ್ನು ಅಗಸನಾಗಿ ಕಾಣಬೇಕು. ಕತ್ತೆಯು ಆ ಭಾರವನ್ನು ಹೊತ್ತು ಸಾಗುವುದಷ್ಟೇ ಅದರ ಕೆಲಸ. ಅಂತೆಯೇ ಅಗಸ ಹೇಳಿದ ಕಡೆಗೆ ಹೊರೆಗಳನ್ನು ಹೊತ್ತು ಹೋಗುವುದೇ ಅದರ ಮೂಲ ಕರ್ಮವೂ ಹೌದು, ಧರ್ಮವೂ ಹೌದು. ಹಾಗಾಗಿ ನಿಮ್ಮೆಲ್ಲರ ಬದುಕಿನಲ್ಲಿಯೂ ಕೂಡ ವಿಧಿಯು ವಿಧಿಸುವ ಕರ್ಮಾದಿಗಳನ್ನು ಪೂರೈಸುತ್ತಾ ಅವನು ತೋರುವ ದಾರಿಯತ್ತ ನಾವು ಸಾಗಬೇಕಾಗಿದೆ. ಆ ಮೂಲಕ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕಾಗಿದೆ ಎಂದು ಮಾನ್ಯ DVG ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.